ಮತ್ತೊಂದು ಜೀವ ಹೋಗಿದೆ. ಮಹಿಳೆಯೊಬ್ಬರು ಲಾರಿ ಅಡಿಗೆ ಬಿದ್ದು ಸತ್ತಿದ್ದಾರೆ. ಅಲ್ಲೇ ಹೊಂಡ ಇದೆ, ರಸ್ತೆಯ ಹೊಂಡದ ಹತ್ತಿರ ಬರುವಾಗ ಅವರ ಸ್ಕೂಟರ್ ಅನ್ನ ಸ್ಲೋ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹಿಂದಿನಿಂದ ವೇಗವಾಗಿ ಬಂದಂತ ಫ್ಲೈಓವರ್ನಿಂದ ಬಂದಂತ ಲಾರಿ ಏನಿದೆ ಅದರ ಅಡಿಗೆ ಈ ಹುಡುಗಿ ಬಿದ್ದಿದ್ದಾರೆ, ಪ್ರಾಣ ಹೋಗಿದೆ. ಈ ಹೆದ್ದಾರಿಯನ್ನ ಕೇಳುವವರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಎಷ್ಟೊಂದು ಹೊಡ್ಡಗುಂಡಿಗಳಿಂದ ಜನ ಒಬ್ಬೆ ಆಗ್ತಾ ಇದ್ದಾರೆ. ಹೊಂಡಗುಂಡಿಗಳ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದ್ರು ಕೂಡ ಅದನ್ನ ಕೆಲವೇ ದಿನಗಳಲ್ಲಿ ಮರೆತು ಬಿಡುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಶಾಸಕರು ಸಂಸದರು ಇಲ್ಲಿ ಬರಬೇಕು. ಎಲ್ಲಿದ್ದಾರೆ? ಕೇವಲ ಹೆದ್ದಾರಿ ಅಧಿಕಾರಿಗಳ ತಲೆಗೆ ಹಾಕಿ ಬಿಡುವುದಲ್ಲ. ಯಾವಾಗ ನೋಡಿದ್ರು ಕೂಡ ಅದನ್ನ ಹೆದ್ದಾರಿಯವರ ಸಮಸ್ಯೆ, ಹೆದ್ದಾರಿ ಅಧಿಕಾರಿಗಳ ಸಮಸ್ಯೆ ಅಂತ ತೋರಿಸಲಾಗ್ತಾ ಇದೆ. ಮಳೆಗಾಲಕ್ಕೆ ಮುಂಚಿತವಾಗಿ ಕೂಡ ಒಂದು ಕಳಪೆಯ ಪ್ಯಾಚ್ ಅನ್ನು ಹಾಕ್ತಾರೆ, ತೇಪೆ ಹಾಕಿ ಬಿಡ್ತಾರೆ. ಅದು ಒಂದೆರಡು ಮಳೆಗಳಲ್ಲಿ ಕಿತ್ತೋಗ್ತದೆ. ಯಾಕೆ ಒಂದು ಹೆದ್ದಾರಿಯನ್ನು ಸರಿಯಾಗಿ ನಿರ್ಮಿಸಲು ಆಗದಿದ್ರೆ, ಹೀಗೆ ಜೀವಗಳು ಹೋಗ್ತಾ ಇರಬೇಕಾದ್ರೆ ಇಲ್ಲಿನ ಶಾಸಕರು ಸಂಸದರು ರಿಸೈನ್ ಕೊಡಬೇಕು. ಯಾಕೆ ಇವರು ಅಧಿಕಾರ ಮಾಡ್ತಾರೆ ಮತ್ತೆ ಇವರು ಸಣ್ಣ ಪುಟ್ಟ ವಿಷಯ ಇದ್ರೆ ಎಲ್ಲೋ ವಿಧಾನಸೌಧದಲ್ಲಿ ಅಲ್ಲಿ ಬೀದಿಯಲ್ಲಿ ಬಿದ್ದು ಹೊರಳಾಡ್ತಾರೆ. ಜನರ ಪ್ರಾಣ ಹೋಗ್ತಾ ಇದೆ. ಎಲ್ಲಿದ್ದಾರೆ ಇವರು? ಇದು ಸಾಯುವಾಗ ಮಾತ್ರ ಜನ ಎಚ್ಚೆತ್ತುಕೊಳ್ಬೇಕಾ? ಈ ಹೆದ್ದಾರಿಯ ಸಮಸ್ಯೆಯನ್ನ ಯಾಕೆ ಇಷ್ಟೊಂದು ನಗಣ್ಯ ಮಾಡ್ತಾ ಇದ್ದಾರೆ? ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಕೂಡಲೇ ಇಲ್ಲಿ ಶಾಸಕರು ಮತ್ತೆ ಸಂಸದರು ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲದೆ ಅವರು ರಿಸೈನ್ ಕೊಡಬೇಕು. ಅವರಿಗೆ ಮಾನ ಮರ್ಯಾದೆ ಇದ್ರೆ ಸಂಸದ ಬ್ರಿಜೇಶ್ ಶೌಟ್ ಆಗಿರ್ಬೋದು, ಇಲ್ಲಿನ ಎಂಎಲ್ಎ ಭರತ್ ಆಗಿರ್ಬೋದು, ಅವರು ಈ ನೈತಿಕತೆಗೆ ಹೊತ್ತುಕೊಂಡು ರಾಜೀನಾಮೆ ಕೊಡಬೇಕು. ಇಲ್ಲಿಂದ ಸುರತ್ಕಲ್ನಿಂದ ಇಲ್ಲಿ ನಂತೂರ್ವರೆಗೆ ಎಷ್ಟು ಹೊಂಡಗುಂಡಿಗಳಿವೆ ಇದನ್ನ ಇವರು ನೋಡಿದಾರಾ? ಎಲ್ಲ ಈ ಸರ್ವಿಸ್ ರಸ್ತೆಯಲ್ಲಿ ಎಷ್ಟು ಸಮಸ್ಯೆ ಇದೆ ಇದರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದಾರಾ? ಕೂಳೂರಿನ ಸರ್ವಿಸ್ ರಸ್ತೆ ಯಾವಾಗ್ಲೂ ಕಿತ್ತೋಗ್ತದೆ, ವಾಹನ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿ ಈ ರಸ್ತೆಯಲ್ಲಿ ಯಾರು ಹೋಗಬೇಡಿ ಅಂತ ಹೇಳಿ ಉತ್ತರ ಕೊಡಬೇಕು. ಇದನ್ನ ನಾವು ಖಂಡಿಸ್ತೇವೆ. ಇದಕ್ಕೆ ಇಲ್ಲಿನ ರಾಜಕೀಯ ವ್ಯವಸ್ಥೆಯ ಹೊಣೆ. ಇದಕ್ಕೆ ಉಸ್ತುವಾರಿ ಸಚಿವರು ಕೂಡ ಮಾತಾಡಬೇಕು. ಬೆಂಗಳೂರಿಂದ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬಂದು ಹೋಗುವುದಲ್ಲ. ಉಸ್ತುವಾರಿ ಸಚಿವರು ಯಾಕೆ ಇರುವುದಿಲ್ಲ? ಅವರು ಬರುವಾಗ ಯಾರಾದ್ರೂ ದೊಡ್ಡ ಮಿನಿಸ್ಟರ್ ಬರುವಾಗ ಪ್ಯಾಚ್ ಹಾಕಿ ಇಲ್ಲಿ ಸರಿ ಮಾಡಿ ಬಿಡ್ತಾರೆ. ಇದ್ದ ಅಂಶಗಳನ್ನ ಕಿತ್ತಾಕ್ತಾರೆ. ಜನರು ಸತ್ರು ಪರವಾಗಿಲ್ಲ. ಹೀಗೆ ಮುಂದುವರಿದ್ರೆ ಇನ್ನೂ ಜನ ಸಾಯ್ತಾರೆ. ಯಾರು ಇದಕ್ಕೆ ಉತ್ತರ ಕೊಡಬೇಕು? ಇನ್ನು ಅವರು ಸಾಯುದಲ್ಲ, ನಾವು ಇದಕ್ಕೆ ಬೀಳುವ ಸಾಯುವ ಪರಿಸ್ಥಿತಿ ಬಂದಿದೆ. ಇಂಜಿನಿಯರ್ ನಾವು ಇಲ್ಲಿ ಕೇಳಿದ ಐದು ಪದಾಧಿಕಾರಿ ನಮ್ಮ ಹತ್ರ ಏನ್ ಹೇಳಿದೆ ಅಂತ ಹೇಳಿ, ಆ ರಕ್ಷೆಯಲ್ಲಿ ಬಿದ್ದು ಸಾಯುವವರು ಕೋಮಲ್ ನಮ್ಗೆ ನಾವು ಹೇಳಿದ್ರೆ ಹೊಂಡ ನೋಡಿ, ಒಂದು ಫೀಟ್ ಹೊಂಡ ಉಂಟು. ಆ ಹೊಂಡದಲ್ಲಿ ಅವರು ಒಂದು ಬಿದ್ದು ಸಾಯ್ಲಿ. ಯಾರು ಇದರ ಪದಾಧಿಕಾರಿ ಇದ್ದಾರೆ ಅವರು ಬಂದು ಸಾಯ್ಲಿ. ರೋಡ್ ಗಾಡಿಯವರಲ್ಲ, ಅವರು ಮೀನು ಗಾಡಿಯವರ ಸಮಸ್ಯೆ ಅಲ್ಲ. ಇದು ಗಾಡಿ ರೋಡ್ ಇದ್ದಾಗದ್ದು ಹೊಂಡಕ್ಕೆ ಬಿದ್ದು ಆ ಕಡೆ ಬಿದ್ದು ಅಂತದ್ದು. ಇದಕ್ಕೆ ಪರಿಹಾರ ಕೂಡಲೇ ಮಾಡಬೇಕು. ಇವತ್ತು ಹೊಂಡ ಮುಚ್ತಾರೆ, ಇಲ್ಲಿಂದ ಹೊಂಡ ಮುಚ್ತಾರೆ, ಅಲ್ಲಿ ಒಬ್ಬ ಬಿದ್ದು ಸಾಯ್ತಾನೆ, ಅಲ್ಲಿ ಹೊಂಡ ಬಿಡ್ತಾನೆ, ಅಲ್ಲಿ ಮತ್ತೊಬ್ಬ ಸಾಯ್ತಾನೆ. ಇದಕ್ಕೆ ಹೇಳಿದ ಫುಲ್ ರೋಡ್ ಆಗಬೇಕು. ಲಾರಿ ಅವನಲ್ಲ. ಈಗಿನ ಸಮಸ್ಯೆ ಏನಂತ ಹೇಳಿ, ಈ ದಿನ ಬೆಳಿಗ್ಗೆ ಇಲ್ಲಿ ಒಂದು ಸುರತ್ಕಲ್ಲಿಂದ ಮಂಗಳೂರು ಹೋಗುವಂತ ಒಂದು ಹೆಣ್ಮಗಳು ರೋಡ್ ಗುಂಡಿ ತಪ್ಪಿಸಿಗೆ ಹೋಗಿ ಸ್ಕೂಟರ್ನ ಆಯಾ ತಪ್ಪಿ ಬಿಟ್ಟು ರೋಡಿಗೆ ಬಿದ್ದಾಳೆ. ಒಂದು ಮೀನು ಲಾರಿ ಅಡಿಗಡೆ 20 ಫೀಟ್ ಎಳ್ಕೊಂಡು ಹೋಗಿದೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟಾಳ ಚೌಕಿಯಿಂದ ಬೈಕಂಪಾಡಿವರೆಗೆ ಇದು 5ನೇ ಮರಣ ಈ ದಿನ ಆಗಿತ್ತು. ಇಷ್ಟಾದ್ರೂ ಕೂಡ ಹೈವೇ ಪ್ರಾಧಿಕಾರದವರು, ಹೈವೇ ಅಧಿಕಾರಿಗಳಾಗಿ ಸಂಬಂಧಪಟ್ಟ ಯಾರು ಕೂಡ ಇದ್ರ ಬಗ್ಗೆ ತಲೆ ಹಾಕುವುದಿಲ್ಲ. ಇದು ಮಂಗಳೂರಲ್ಲಿ ಮಾತ್ರ ಈ ತರ ನಡೀತಾ ಇದೆ. ಬೇರೆ ಘಟ್ಟದ ಮೇಲೆ ಈ ತರ ಆಗಿದ್ರೆ ಈಗ ಬೇರೆನೇ ವ್ಯವಸ್ಥೆ ಆಗ್ತಿತ್ತು. ಬದಲಿಗೆ ಇಲ್ಲಿಯ ಗುಂಡಿಗಳನ್ನು ಅಳತೆ ಮಾಡುವಂತ ಒಂದು ಸೌಜನ್ಯತೆ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿ ತೋರಿಸಿದ್ದಾರೆ. ಸಂಚಾರಿ ಇಲಾಖೆಯವರು ಹೆಲ್ಪ್ ಮಾಡ್ತಿದ್ದಾರೆ. ನಾನು ಹೇಳೋದು ಒಂದೇ ಒಂದು ವಿಷಯ, ಹೈವೇ ಪ್ರಾಧಿಕಾರದವರು ಬೇಡ, ಹೈವೇ ಪ್ರಾಧಿಕಾರ ಬೇಡ, ಹೈವೇ ನಮ್ಗೆ ಇಲ್ಲಿ ಬೇಡ. ನಮ್ಗೆ ಇಲ್ಲಿ ಹೈವೇ ಬೇಕೇ ಬೇಕಿಲ್ಲ. ಸಿಟಿ ಒಳಗೆ ಹೈವೇ ಬೇಡ, ಹೈವೇ ಬೇಡ ಕಡೆ ಸ್ಥಳಾಂತರ ಮಾಡಿ. ಎಷ್ಟು ಜೀವ ಅಂತ ಇನ್ನು ತಗೊಳ್ತೀರಿ ನೀವು? ನಾವು ನಾಗರಿಕ ರಕ್ಷಣಾ ಸಮಿತಿಯಿಂದ ಎಷ್ಟೋ ಬಾರಿ ನಾವು ಪ್ರತಿಭಟನೆ ಮಾಡಿದ್ದೇವೆ, ಏನು ಕೂಡ ಗಮನ ತಗೊಳ್ಳೋದಿಲ್ಲ. ಎಂತ ವ್ಯವಸ್ಥೆ ಮಾಡಿದ್ರು ಕೂಡ ಇಲ್ಲಿ ಸರಿಯಾಗ್ತಾ ಇಲ್ಲ. ಈ ವ್ಯವಸ್ಥೆಗೆ ಯಾರು ಹೊಣೆ? ಈ ಜೀವ ಹೋಗಿದೆಯಲ್ಲ, ಇವತ್ತು ಜೀವ ಯಾರು ಹೊಣೆ? ಹೈವೇ ಪ್ರಾಧಿಕಾರದವರು ಅವರ ಹೊಣೆ. ಹೈವೇ ಪ್ರಾಧಿಕಾರದವರು ಅವರಿಗೆ ಆ ಮರಣಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅವರಿಗೆ ಎಫ್ಐಆರ್ ಅವ್ರನ್ನೇ ಹಾಕ್ತೀವಿ ನಾವು. ಈ ಸತಿ ನಾವು ಬಿಡೋದಿಲ್ಲ. ಈಗ ನಾವು ಹೈವೇ ಬ್ಲಾಕ್ ಮಾಡ್ತೇವೆ.
ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಸಾರ್ವಜನಿಕ ಎಲ್ಲರ ಹಿತರಕ್ಷಣೆಯಿಂದ ನಾವು ಹೈವೇ ಬ್ಲಾಕ್ ಮಾಡ್ತೇವೆ. ಆಗ ಬರಲಿ, ಒಬ್ಬ ಮುಖ್ಯಮಂತ್ರಿ ಬರುವಾಗ ಇವರು ಇದು ಮಾಡ್ತಾರೆ. ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ? ಉಸ್ತುವಾರಿ ಅಧಿಕಾರಿಗಳು ಇದ್ದಾರೆ ಇಲ್ಲಿ. ಉಸ್ತುವಾರಿ ಸಚಿವರು ನೋಡ್ಬೇಕಲ್ಲ, ಅವರು ಹೋಗುವಾಗ ಎಸ್ಟಾರ್ಟ್ ಆಗಿ ಹೋಗ್ತಾರೆ, ಅವರಿಗೆ ರೋಡ್ ಕ್ಲಿಯರ್ ಮಾಡಿ ಕೊಡ್ತಾರೆ. ಸಂಚಾರಿ ಪೊಲೀಸರಿಗೆ ಅದೇ ಕೆಲಸ, ಎಮ್ಮೆ ಅವರು ಇದು ಮಾಡಿಕೊಡುದು. ಯಾರು ಮಾಡುದು? ರಾತ್ರಿ ಹಗಲು ಮಾಡ್ತಾರೆ. ಈ ನೋಡಿ ಅಂತ ಮಳೆಗಾಲದ ಮೊದಲೇ ರೋಡ್ ಕ್ಲೀನ್ ಮಾಡುದಿಲ್ಲ, ಆ ರೋಡಲ್ಲಿರೋ ಹೊಂಡ ಕ್ಲೀನ್ ಮಾಡುದಿಲ್ಲ. ಒಳ್ಳೆ ಬಂದಾಗ ಸಾಯ್ತಾರೆ, ಗುಂಡಿ ಬಿದ್ದಾಗ ಸಾಯ್ತಾರೆ, ಕೇಳೋರು ಗೊತ್ತಿಲ್ಲ. ಇದು ಮಂಗಳೂರಿನ ವ್ಯವಸ್ಥೆ, ಬುದ್ಧಿವಂತರ ಜಿಲ್ಲೆ ಇದು. ಯಾರತ್ರ ಹೇಳ್ಬೇಕು ನಮ್ದು ಗೋಳು? ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು ಒನ್ ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ.